ಎಸ್ ನಾರಾಯಣ್ ಅವರ ಜೊತೆ ದರ್ಶನ್ ಅವರು ಸಿನಿಮಾ ಮಾಡಿಲ್ಲ ಅನ್ನೋ ಬೇಜಾರು ದರ್ಶನ್ ಅಭಿಮಾನಿಗಳಲ್ಲಿದೆ. ಹೀಗಂತ ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ನಿರೂಪಕಿ ಎಸ್ ನಾರಾಯಣ್ ಅವರಿಗೆ ಕೇಳ್ತಾರೆ. ಅದಕ್ಕೆ ಅವರು, ದರ್ಶನ್ ಅವರಿಗೆ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದೆ ನಾನು, ನನ್ನ ಸಂಸ್ಥೆ. ಅವರು ನನ್ನ ಮಹಾಭಾರತ ಚಿತ್ರದ ಮೂಲಕ ಚಿತ್ರರಂಗ ಪ್ರವೇಶಿಸುತ್ತಾರೆ. ಅಲ್ಲಿಂದಲೇ ಅವರ ಪಯಣ ಶುರುವಾಗಿದ್ದು. 1.5 ವರ್ಷ ನನ್ನ ಧಾರಾವಾಹಿಯಲ್ಲಿ ಕೂಡ ಅಭಿನಯಿಸಿದ್ದಾರೆ. ಅವರು ನಮ್ಮ ಸಂಸ್ಥೆಯ ಕೊಡುಗೆ. ಹೀಗಾಗಿ ಆ ಕೊರತೆ ನನ್ನಲ್ಲಿಲ್ಲ, ನನಗೆ ಹೆಮ್ಮೆ ಇದೆ ಎಂದು ಹೇಳಿದರು. ಹೀಗಿರುವಾಗ ಈ ಹೇಳಿಕೆಗೆ ಡಿ ಬಾಸ್ನ ಪ್ರತಿಕ್ರಿಯೆ ಏನು ಅನ್ನೋ ಕುತೂಹಲ ಸಹಜ. ಅದಕ್ಕೆ ಡಿ ಬಾಸ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಇತ್ತೀಚೆಗೆ ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರೋ ಅಪ್ಕಮಿಂಗ್ ಚಿತ್ರದ ಕಾರ್ಯಕ್ರಮಕ್ಕೆ ದರ್ಶನ್ ಅವರು ಅತಿಥಿಯಾಗಿ ಆಗಮಿಸಿದ್ರು. ಈ ಚಿತ್ರದ ನಾಯಕ ನಟ ಆದಿತ್ಯ ಹಾಗೆ ನಾಯಕ ನಟಿ ಅದಿತಿ ಪ್ರಭುದೇವ್ ಆಗಿದ್ರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿ ಬಾಸ್, ಎಸ್ ನಾರಾಯಣ್ ಸರ್ ಗರಡಿಯಿಂದಲೇ ನಾನು ಬಂದಿದ್ದು, ಮುಖಕ್ಕೆ ಬಣ್ಣ ಹಚ್ಚಿದ್ದು ಅಲ್ಲಿಂದಲೇ. ಆ ಗರಡಿಯಿಂದ ಬಂದವರು ಎತ್ತರಕ್ಕೆ ಬೆಳೆದಿದ್ದಾರೆ, ಒಂದು ಸ್ಥಾನಮಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದೇ ರೀತಿ ಆದಿಗೂ ಎಸ್ ನಾರಾಯಣ್ ಸರ್ ಅವರ ಜೊತೆ ಫಸ್ಟ್ ಸಿನಿಮಾ, ಆದಿಗೂ ಲಕ್ ಸಿಗಲಿ ಅಂತ ಹಾರೈಸ್ತೀನಿ ಎಂದು ಎಸ್ ನಾರಾಯಣ್ ಅವರ ಗುಣಗಾನವನ್ನು ಮಾಡಿದ್ರು ಡಿ ಬಾಸ್. ಹಾಗಾದ್ರೆ ಡಿ ಬಾಸ್ ಕಾರ್ಯಕ್ರಮದಲ್ಲಿ ಏನಂದ್ರು ಕೇಳ್ಕೊಂಡು ಬರೋಣ. ನಾವು ಬಂದವರು ಮುಖಕ್ಕೆ ಬಣ್ಣ ಹಚ್ಚಿದಲ್ಲಿಂದ ಗಡಿಯಿಂದ ಬಂದವರು ಎಲ್ಲರೂ ಒಂದು ಹೆಸರಿಗೆ ಬೆಳೆದಿದ್ದಾರೆ, ಏನೋ ಒಂದು ಸ್ಥಾನಮಾನ ಗಿಟ್ಟಿಸ್ಕೊಂಡಿದ್ದಾರೆ. ಸೊ ಅದೇ ರೀತಿ ಆದಿತ್ಯ ಫಸ್ಟ್ ಸಿನಿಮಾ ಎಸ್ ನಾರಾಯಣ್ ಸರ್ ಜೊತೆ, ಸೊ ಅವ್ನಿಗೆ ಅದೇ ತರ ಒಂದು ಲಕ್ ಸಿಗ್ಲಿ. ಎಸ್ ಕೇಳಿದ್ರಲ್ಲ, ದರ್ಶನ್ ಅವರೇ ನಾನು ಎಸ್ ನಾರಾಯಣ್ ಅವರ ಗರಡಿಯಿಂದ ಬಂದವನು, ಅಲ್ಲೇ ಬಣ್ಣ ಹಚ್ಚಿದ್ದು ಎಂದು ಹೇಳಿದ್ದಾರೆ. ಆದರೆ ಎಸ್ ನಾರಾಯಣ್ ನಿರ್ದೇಶನದಲ್ಲಿ ಡಿ ಬಾಸ್ ನಾಯಕ ನಟನಾಗಿ ಯಾವಾಗ ಬಣ್ಣ ಹಚ್ತಾರೆ ಎನ್ನುವುದಕ್ಕೆ ಉತ್ತರವಿಲ್ಲ. ಎಲ್ಲವೂ ಕಾಲವೇ ನಿರ್ಧರಿಸಬೇಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.